ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ದೀಕ್ಷೆ ಕಡಪ ಅಂತ ಹೇಳ್ತಾ ಎಲ್ಲರೂ ಹೇಗೆ ಚೆನ್ನಾಗಿರ್ತೀರ ಅನ್ಕೊಂಡಿದ್ದೀನಿ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಇವತ್ತು ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಕೊಕ್ಕ ಗಿಡ ಇದೆ. ಎರಡು ಗಿಡ ಇದೆ. ಅದರಲ್ಲಿ ಒಂದು ಗಿಡದಲ್ಲಿ ಹಣ್ಣಾಗಿದೆ. ಮೊನ್ನೆನೇ ಒಂದು ಕೊಟ್ಟಿದ್ದೆ, 2 kg ಕೊಟ್ಟಿದ್ದೆ. ಇವತ್ತು ಸ್ವಲ್ಪ ಹಣ್ಣಾಗಿದೆ. ಅದನ್ನು ಇವಾಗ ಕೀಳುವ ಬನ್ನಿ. ಅದರಲ್ಲಿ ಹಳದಿಯಾಗಿ ಕಾಣೋದು ಅದೇ ಕೊಕ್ಕ. ಅದರಲ್ಲಿ ಚಾಕ್ಲೇಟ್ ಎಲ್ಲ ಮಾಡ್ತಾರೆ. ಅವತ್ತು ಕೂಡ ಒಂದು ವಿಡಿಯೋ ಮಾಡಿದ್ದೆ ಅಂತ ಅನಿಸ್ತದೆ, ಬಟ್ ಅದು ಗೊತ್ತಿಲ್ಲ ನನಗೆ ಸಹ. ಅದನ್ನು ಇವಾಗ ಕೊಯ್ಯುವ ಸಮಯ ಬಂದಿದೆ. ಈಗ ಅದನ್ನು ಕೊಯ್ಯಬೇಕಾದ್ರೆ ನನಗೆ ಹತ್ತಬೇಕಷ್ಟೇ. ಹತ್ತದಂತ ಹೇಳಿದ್ರೆ ಅದು ಕೆಳಗಡೆ ಉಂಟಲ್ಲ, ಹತ್ತಬೇಕು. ಫಸ್ಟಿಗೆ ನಾನು ಹತ್ಕೊಳ್ತೇನೆ. ಹೇಗೋ ಹತ್ತಿ ಆಯಿತು. ಇವಾಗ ಅಮ್ಮ ಕರೆದು ಹೇಳ್ತಿದ್ದಾರೆ ಇರುವೆ ಉಂಟಂತ. ಸೈಡೆಲ್ಲ ಇರುವೆ ಇದೆ, ಇರುವೆ. ಮತ್ತೆ ಕೆಲ ಕಡೆ ಎಲ್ಲ ಇರುವೆ ಇದೆ, ಅಲ್ಲೆಲ್ಲ ಕಚ್ಚುತ್ತದೆ. ಇವಾಗ ಫಸ್ಟ್ ಕೊಯ್ಕೊಳ್ಳೋಣ. ಅಲ್ಲೆಲ್ಲ ಇದೆ. ಫಸ್ಟಿಗೆ ಒಂದನ್ನು ಕೊಯ್ದೆ, ಬಟ್ ಬಾಕಿದೆಲ್ಲ ಕೊಯ್ಲಿಕ್ಕೆ ಆಗಲಿಲ್ಲ. ತುಂಬ ಇರುವೆ ಇದೆ. ಬಟ್ ಅಂತೇಳಿದ್ರೆ ಅದು ಕಚ್ಚುವ ಇರುವೆ, ಅದು ಸ್ವೀಟ್ನೆಸ್ಗೆ ಬರುವ ಇರುವೆ ಇದೆಲ್ಲ, ಅದೆಲ್ಲ ಬಂದದ್ದು. ಇವಾಗ ನಾವು ಅದಕ್ಕೆ ಕಲೆ ಹಿಡ್ಕೊಂಡು ಕೊಯ್ಬೇಕಷ್ಟೇ. ಇಲ್ಲಿ ಇಟ್ಟಿದೆ, ತಗೊಂಡು ಹೋಗುವ ಕಲೆ ಹಿಡ್ಕೊಂಡು ಹೋಗ್ತಿದ್ದೇನೆ ಕೊಯ್ಲಿಕ್ಕೆ. ನೋಡುವ ಅದರಲ್ಲಿ ಅಷ್ಟಿಲ್ಲ ಮತ್ತೆ ಬ್ಲಾಗ್ ಏನು ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಲವ್ ಯು ಗಾಯ್ಸ್. खत्म. बाय बाय, टाटा, गुड बाय, गया.